ಹೇ ನಿಲ್ರಿ, ಎಲ್ಲಿಗೆ ಹೋಗ್ತಿದ್ದೀರಾ? ಇದು ಮೆಡಿಕಲ್ ಕಾಲೇಜು, ಇಲ್ಲೆಲ್ಲ ದುಡ್ಡು ಕೇಳೋಕ್ಕೆ ಬರಬಾರದು. ಹೋಗಿ ಆಚೆ ಹೋಗ್ರಿ ಎಂದು VMS ಮೆಡಿಕಲ್ ಕಾಲೇಜಿನ ವಾಚ್ಮ್ಯಾನ್ ಅಲ್ಲಿಗೆ ಬಂದ ಮಂಗಳಮುಖಿಯರಿಗೆ ಬೈಯುತ್ತಿದ್ದ. ಅಣ್ಣ, ನಾವು ದುಡ್ಡು ಕೇಳೋಕ್ಕೆ ಬಂದಿಲ್ಲ. ನಮ್ಮ ಮಗಳು ಇಲ್ಲೇ ಓದ್ತಾವಳೆ. ಇವತ್ತೇನೋ ಪದಕ ಕೊಡ್ತಾರಂತಲ್ಲ, ಅದಕ್ಕೆ ನೋಡೋಣ ಅಂತ ಬಂದ್ವಿ ಅಣ್ಣ ಎಂದು ಹೇಳ್ತಾರೆ. ಏನು, ನಿಮ್ಮ ಮಗಳು ಈ ಕಾಲೇಜಿನಲ್ಲಿ ಓದ್ತಾ ಇದ್ದಾಳಾ? ನಾನು ಅದನ್ನು ನಂಬಬೇಕಾ? ಹೋಗ್ರಿ, ಇಲ್ಲಿಂದ ನಿಮ್ಮನ್ನು ಒಳಗೆ ಬಿಟ್ಟರೆ ಅಷ್ಟೇ ನನ್ನ ಕೆಲಸ ಹೋಗುತ್ತೆ ಎಂದು ರೇಗುತ್ತಲೇ ಅವರನ್ನು ಕಳುಹಿಸಲು ಮುಂದಾದನು. ಅಷ್ಟರೊಳಗೆ ಅಲ್ಲಿಗೆ ಬಂದ ಹುಡುಗಿಯೊಬ್ಬಳು ಅವರನ್ನು ತಡೆದು, ಯಾಕೆ ಅಂಕಲ್ ಅವರನ್ನೆಲ್ಲ ಹಾಗೆ ಬೈದು ಕಳಿಸ್ತೀರಾ ಎಂದು ಪ್ರಶ್ನಿಸುತ್ತಾರೆ. ಇಲ್ಲಮ್ಮ, ಇವರನ್ನು ಒಳಗೆ ಬಿಟ್ಟರೆ ನನ್ನ ಕೆಲಸ ಹೋಗುತ್ತೆ. ಅದರಲ್ಲೂ ಅವರು ಸುಳ್ಳು ಹೇಳ್ತಿದ್ದಾರೆ. ಅವರ ಮಗಳು ಇಲ್ಲಿ ಓದುತ್ತಿದ್ದಾಳಂತೆ. ನಂಬೋಕ್ಕೆ ಆಗುತ್ತಾ ಹೇಳಿ ಎಂದು ನಕ್ಕನು. ಯಾಕೆ ನಂಬಲ್ಲ ಅಂಕಲ್? ಅವರು ಹೇಳಿದ್ದು ಸುಳ್ಳಲ್ಲ. ನಾನೇ ಅವರ ಮಗಳು ಅಮೃತ ಎಂದಾಗ ಬೆಪ್ಪದ್ದನು ಆ ವಾಚ್ಮ್ಯಾನ್. ಅವರೆಲ್ಲರನ್ನೂ ಕರೆದುಕೊಂಡು ಒಳ ಹೋದವಳು ಮುಂದುಗಡೆ ಸಾಲಿನಲ್ಲಿ ಕೂರಿಸಿ ಅವರನ್ನು ಪಕ್ಕದಲ್ಲಿನ ತನ್ನ ಗೆಳತಿಯರಿಗೆ ಪರಿಚಯಿಸಿದಳು. ನಂತರ ಅವಳನ್ನು ಕಾಲೇಜಿನಲ್ಲೇ ಹೆಚ್ಚು ಅಂಕ ಗಳಿಸಿದ ಹಾಗೂ ಅತ್ಯುತ್ತಮ ವಿದ್ಯಾರ್ಥಿನಿ ಎಂದು ಘೋಷಿಸಿ ಅವಳನ್ನು ವೇದಿಕೆಗೆ ಕರೆದು ಚಿನ್ನದ ಪದಕ ಕೊಡಿಸಿ ಮಾತನಾಡಲು ಸೂಚಿಸಿದರು. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ನನ್ನ ನೆಚ್ಚಿನ ಗುರುಗಳೇ ಮತ್ತು ನನ್ನ ಪ್ರೀತಿಯ ಗೆಳೆಯರೇ, ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನಾನು ದಿ ಬೆಸ್ಟ್ ಸ್ಟೂಡೆಂಟ್ ಆಗಿದ್ದೇನೆ. ಆದರೆ ನನ್ನ ಈ ಸ್ಥಾನಕ್ಕೆ ತಂದವರು ಅಲ್ಲಿ ಕುಳಿತಿದ್ದಾರಲ್ಲ, ನನ್ನ ಅಮ್ಮಂದಿರು, ಅವರೇ ಕಾರಣ ಎಂದು ಅಲ್ಲಿದ್ದ ಮಂಗಳಮುಖಿಯರೆಡೆ ಕೈ ತೋರಿಸಿದಾಗ ಎಲ್ಲರೂ ಆಶ್ಚರ್ಯ ಹಾಗೂ ಗೊಂದಲದಿಂದ ನೋಡಿದರು. ಅವರ ನೋಟ ಅರಿತು ತನ್ನ ಮಾತು ಮುಂದುವರಿಸಿದಳು. ನಿಮಗೆಲ್ಲರಿಗೂ ಆಶ್ಚರ್ಯ ಹಾಗೂ ಗೊಂದಲ ಇದೆ ಅಂತ ಗೊತ್ತು. ಹೌದು, ಅವರೆಲ್ಲರೇ ನಾನು ಇವತ್ತು ಬದುಕಿರೋದಕ್ಕೆ ಕಾರಣ. ಅವರೆಲ್ಲರೇ ನಾನು ಡಾಕ್ಟರ್ ಆಗೋಕ್ಕೆ ಕಾರಣ. ನನ್ನ ಹೆತ್ತವರಿಗೆ ನಾನು ಬೇಡವಾದಾಗ ನನ್ನನ್ನು ಪ್ರೀತಿಯಿಂದ ಸಾಕಿ ಈ ಮಟ್ಟಕ್ಕೆ ತಂದ ನನ್ನಮ್ಮಂದಿರು ಅವರು. ನಾನು ಮಂಗಳಮುಖಿನೇ, ಇದಕ್ಕೆ ನನ್ನನ್ನು 10 ವಯಸ್ಸಿನಲ್ಲೇ ಮನೆಯಿಂದ ಆಚೆ ಹಾಕಿದರು ಎಂದಾಗ ಅಲ್ಲಿದ್ದವರೆಲ್ಲ ಶಾಕ್ಗೆ ಒಳಗಾದರು. ಇವಳು ಮಂಗಳಮುಖಿಯ ಎಂದು ಆಶ್ಚರ್ಯದಿಂದ ತಮ್ಮಲ್ಲೇ ಪಿಸುಗುಡುತ್ತಿದ್ದರು. ನಿಮಗೆಲ್ಲರಿಗೂ ಗೊಂದಲ ಅಲ್ಲವೇ? ಇವಳು ಮಂಗಳಮುಖಿನ ಎಂದು? ಹೌದು, ನಾನು ಮಂಗಳಮುಖಿನೇ. ಅದನ್ನು ಗರ್ವದಿಂದ ಹೇಳಿಕೊಳ್ಳುತ್ತೇನೆ. ಮನುಷ್ಯತ್ವವೇ ಇಲ್ಲದೆ ಹೆತ್ತ ಮಕ್ಕಳನ್ನು ಬೀದಿಗೆ ಎಸೆಯುವ ಜನರಿಗಿಂತ ನಾವು ಎಷ್ಟೋ ಮೇಲು. ಮೋಸ, ವಂಚನೆ, ದರೋಡೆ ಮಾಡಿ ಸಂಪಾದಿಸುವವರಿಗಿಂತ ಭಿಕ್ಷೆ ಬೇಡಿ ತಿನ್ನುವ ಮಂಗಳಮುಖಿಯರೇ ಮೇಲು. ನಾವು ಕೆಲಸಕ್ಕೆ ಹೋಗಲ್ಲ ಅಂತ ಅಲ್ಲ, ಯಾರೂ ನಮ್ಮಂಥವರಿಗೆ ಕೆಲಸ ಕೊಡಲು ರೆಡಿ ಇರುವುದಿಲ್ಲ. ಏಕೆ? ನಾವು ಮನುಷ್ಯರಲ್ಲವೇ? ಈ ಸಮಾಜ ಎಲ್ಲ ವಿಷಯದಲ್ಲೂ ನಮ್ಮನ್ನು ದೂರ ಮಾಡುತ್ತಿರುವುದು ಎಷ್ಟು ಸರಿ? ಇವರೆಲ್ಲರೂ ತಮ್ಮ ತಮ್ಮ ಕುಟುಂಬದಿಂದ ಹೊರ ತಳ್ಳಲ್ಪಟ್ಟವರು. ಆದರೆ ಈಗ ಎಲ್ಲರೂ ಒಂದೇ ಕುಟುಂಬ ಅನ್ನೋ ಹಾಗೆ ಬದುಕುತ್ತಿದ್ದೇವೆ. ರೋಗಿಗಳು ಯಾರಾದರೇನು, ಅವರಿಗೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಕೊಡದಿದ್ದರೆ ಅವರ ಪ್ರಾಣವೇ ಹೋಗುತ್ತೆಂದು ತಿಳಿದು ಒಬ್ಬ ವೈದ್ಯ ಅಂತಹ ನೀಚ ಕೆಲಸ ಮಾಡಿದ. ನಿಮ್ಮಂಥವರಿಗೆ ಇಲ್ಲಿ ಚಿಕಿತ್ಸೆ ಕೊಡಲು ಸಾಧ್ಯವಿಲ್ಲ. ನಿಮ್ಮ ಬಳಿ ಹಣವೂ ಇಲ್ಲ ಎಂದು ಸ್ವಲ್ಪನೂ ಮಾನವೀಯತೆ ತೋರದೆ ನನ್ನ ಸಹೋದರಿಗೆ ಚಿಕಿತ್ಸೆ ಕೊಡದೆ ಅವಳ ಸಾವಿಗೆ ಕಾರಣನಾದನು. ವೈದ್ಯರು ಜನರ ರೋಗವನ್ನು ನೋಡಿ ಚಿಕಿತ್ಸೆ ಕೊಡಬೇಕೇ ಹೊರತು ರೋಗಿ ಸ್ತ್ರೀ ಅಥವಾ ಪುರುಷನ, ಬಡವ ಅಥವಾ ಶ್ರೀಮಂತ ಅನ್ನೋದನ್ನು ನೋಡಬಾರದು. ಜನಸೇವೆಯೇ ಜನಾರ್ದನ ಸೇವೆ ಎಂಬುದನ್ನು ಕೇಳಿಲ್ಲವೇ? ಯಾವ ಪಾಪ ಮಾಡಿದ್ದಕ್ಕಾಗಿ ಅವಳು ಪ್ರಾಣ ಬಿಡಬೇಕಾಯಿತು? ಹೆತ್ತವರಿಂದ, ಹುಟ್ಟಿದವರಿಂದ, ಬೆಳೆದ ಊರಿಂದ ದೂರ ಹೋಗಿ ಮೊದಲೇ ನೊಂದಿದ್ದ ಜೀವವನ್ನು ಮಂಗಳಮುಖಿ ಎನ್ನುವ ಕಾರಣಕ್ಕೆ ಅವಳಿಗೆ ಸರಿಯಾಗಿ ಚಿಕಿತ್ಸೆ ನೀಡದೆ ಅವಳ ಸಾವಿಗೆ ಕಾರಣರಾದ ಜನರಿಗೆ ಏನನ್ನಬೇಕು? ಎಲ್ಲಿದೆ ಸಂಪ್ರದಾಯ? ಎಲ್ಲಿದೆ ಮಾನವೀಯತೆ? ಎಲ್ಲಿದೆ ನಿಮ್ಮ ಪ್ರತಿಷ್ಠೆ, ಗೌರವ ಎಂದು ಕೇಳಿದವಳ ಗಂಟಲು ಕಟ್ಟಿತು. ಅವಳ ಮಾತಿಗೆ ಅಲ್ಲಿದ್ದವರೆಲ್ಲರ ಕಣ್ಣಲ್ಲೂ ನೀರಿತ್ತು. ಅವಳ ಹಿಂದೆ ಇದ್ದ ಪ್ರಿನ್ಸಿಪಾಲರು ಅವಳಿಗೆ ನೀರು ಕೊಟ್ಟು ಸಮಾಧಾನ ಮಾಡಿದರು. ಸುಧಾರಿಸಿಕೊಂಡ ಅವಳು ಮತ್ತೆ ಮಾತನ್ನು ಮುಂದುವರಿಸಿದಳು. ಮಾನವತ್ವವೇ ಇಲ್ಲದ ಬದುಕುವ ಜನರ ಮಧ್ಯೆ ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದರೂ ಇಲ್ಲಿ ಓದಲು ಅವಕಾಶ ಕೊಟ್ಟವರು ಈ ಪ್ರಿನ್ಸಿಪಾಲ್ ಹಾಗೂ ಇಲ್ಲಿನ ಕೆಲವು ಉಪನ್ಯಾಸಕರು.
ನಿನ್ನ ಓದು ಮುಗಿಯುವವರೆಗೂ ನಿನ್ನ ಬಗ್ಗೆ ನಾವು ಏನನ್ನೂ ಹೇಳುವುದಿಲ್ಲ. ನೀನು ಹೇಳಬೇಡ ಎಂದು ಪ್ರಿನ್ಸಿಪಾಲರು ನನಗೆ ತಿಳಿಸಿದ್ದರು. ನನ್ನ ಅಮ್ಮಂದಿರು ನನ್ನ ನೋಡಲು ಬರದೇ ಇದ್ದ ಕಾರಣವೂ ಇದೆ. ಎಲ್ಲಿ ನಾನು ಅವರಂತೆ ಎಲ್ಲರಿಂದ ಅವಮಾನ ಪಡುತ್ತೇನೋ ಎಂದು ಅವರು ನೆನೆದು ನನ್ನ ಬಂದು ನೋಡಲಿಲ್ಲ. ಇವರೆಲ್ಲರ ಆಶೀರ್ವಾದದಿಂದ ಇಂದು ನಾನು ಈ ಸ್ಥಾನದಲ್ಲಿ ನಿಮ್ಮ ಮುಂದೆ ನಿಂತಿದ್ದೇನೆ. ಈ ಜೀವನ ನಮ್ಮಂತೆ ಮನೆಯವರಿಂದ, ಈ ಸಮಾಜದಿಂದ ದೂರ ತಳ್ಳಲ್ಪಟ್ಟ ಜನರಿಗಾಗಿ ಮುಡಿಪಾಗಿಡುತ್ತೇನೆ. ಬಡವರ ಸೇವೆ ಮಾಡುತ್ತಾ ಮಂಗಳಮುಖಿಯರ ಬೆಳವಣಿಗೆಗಾಗಿ ಹೋರಾಡುತ್ತೇನೆ. ನಾವು ನಿಮ್ಮಂತೆ ಮನುಷ್ಯರೇ, ಲಿಂಗ ಬೇರೆ ಇರಬಹುದು, ನಮಗೂ ಒಂದು ಮನಸ್ಸಿದೆ, ಕನಸಿದೆ, ನಿಮ್ಮಂತೆ ಬಾಳುವ ಅಧಿಕಾರವಿದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡು ಸಾಧ್ಯವಾದರೆ ನಮಗೆ ನಮ್ಮ ಒಳಿತಿಗೆ ಸಹಾಯ ಮಾಡಿ, ಇಲ್ಲವಾದಲ್ಲಿ ಸುಮ್ಮನಿರಿ. ಅದು ಬಿಟ್ಟು ಯಾರನ್ನೂ ಯಾವ ಕಾರಣಕ್ಕಾಗಿಯೂ ನೋಯಿಸಬೇಡಿ ಪ್ಲೀಸ್ ಎಂದು ಕೈ ಮುಗಿಯುತ್ತಾ ಧನ್ಯವಾದಗಳು ಎಂದು ಹೇಳಿ ಕೆಳಗಿಳಿದು ಅವಳ ಅಮ್ಮಂದಿರ ಜೊತೆ ಸೇರಿದಳು. ಅವಳ ಮಾತನ್ನು ಕೇಳಿದ ಪ್ರತಿಯೊಬ್ಬರ ಕಣ್ಣಲ್ಲೂ ನೀರಿತ್ತು. ಅವಳ ಮಾತಿಗೆ, ಅವಳ ಧ್ಯೇಯಕ್ಕೆ ತಲೆದೂಗಿ ಎಲ್ಲರೂ ಸಂತೋಷದಿಂದ ಚಪ್ಪಾಳೆ ತಟ್ಟಿ ಅವಳನ್ನು ಅಭಿನಂದಿಸಿದರು. ನಮಗೆ ಜನಿಸುವ ಮಕ್ಕಳು ಅಥವಾ ನಮ್ಮ ಕುಟುಂಬದಲ್ಲಿ ಜನಿಸುವ ಮಕ್ಕಳು ಯಾವ ರೀತಿ ಇರುತ್ತಾರೆಂದು ಯಾರಿಗೂ ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ಮನುಷ್ಯತ್ವವನ್ನು ಇಲ್ಲದಂತೆ ವರ್ತಿಸುವುದನ್ನು ನಿಲ್ಲಿಸಬೇಕಾಗಿದೆ. ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೂಡ ಕೊಡಿ. ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.